ಬಂಟ್ವಾಳದ ಪುಂಜು ಮರಣಪಡೆಯಿನ ಶವ ಸಂಸ್ಕಾರದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂಜಿ ಕಪ್ಪು ಚುಕ್ಕೆ. ಮೃತ ಶರೀರಗೆ ಬಾರಿ ಗೌರವದ ಸಂಸ್ಕಾರ ನಡಪಡಾಯಿನವು ಧರ್ಮ ಇಂಚಿತ್ತಿನಕ್ಕೆ ಶಾಸಕರೇ ದುಂಬುವುದು ಪ್ರತಿಭಟನೆ ನಡಪಾಯಿನವು ವಾರೀತಿದ ಮನುಷ್ಯತ್ವ. ಶಾಸಕ ಸ್ಥಾನ ಇನಿ ಬರ್ಪುಂಡು ಎಲ್ಲ ಪೋಪುಂಡು ಆಂಡ ಶಾಸಕರಾದ ಆಯ್ಕೆ ಆಯ್ಬಕ್ಕ ನಂಗೆ ಜವಾಬ್ದಾರಿ ಉಂಡು. ಇದಕ್ಕೆ ಬಂಟ್ವಾಳ ಶಾಸಕರು ಶ್ರೀ ರಾಜೇಶ್ ನಾಯ್ಕ್ ನಂಗೆ ಮಾತೆರೆಗಳ ಮಾದರಿ. ಜಿಲ್ಲಾಡಳಿತಲ ಇಂಚಿತ್ತಿ ಸಮಸ್ಯೆ ಬಣ್ಣಗ ಎದುರಿಸ್ಯಾರ ವಿಫಲ ಆತನ ಪಡೆದು ಶಾಸಕರು ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ UT ಖಾದರ್ ಜಿಲ್ಲಾಡಳಿತದ ಕ್ರಮಗಳೇನು ಪ್ರಶ್ನಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ನಡೆದಂಥ ಒಂದು ಘಟನೆ ಅತ್ಯಂತ ಖೇದಕರ ಮತ್ತು ನಮ್ಮ ಒಂದು ನಾಗರಿಕ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೃತ ವ್ಯಕ್ತಿಗಳೊಂದಿಗೆ ಕಠೋರವಾಗಿ ವರ್ತಿಸುವುದು ಅನಾಗರಿಕತೆ ಮತ್ತು ಪೈಚಾಚಿಕ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ರೋಗ ಮನುಷ್ಯರು ಕೊಡೋದಲ್ಲ, ರೋಗ ದೇವರು ಕೊಡೋದು. ಸಾವು ಕೂಡ ಇವತ್ತು ನಮಗೆ ದೇವರೇ ಕೊಡ್ತಾನೆ. ಯಾವ ದೇವರು ಯಾರ್ಯಾರಿಗಿಟ್ಟು ಯಾರಿಗೆ ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ನಮ್ಮ ಪರಿಸ್ಥಿತಿಯ ನಮ್ಗೆ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಮೃತ ಶರೀರದೊಂದಿಗೆ ಕಠೋರವಾಗಿ ವರ್ತಿಸಬೇಕಂತೇಳಿ ಯಾವ ಧರ್ಮದಲ್ಲಿ ಕೂಡ ಆ ಸಿದ್ಧಾಂತ ಇಲ್ಲ. ಎಲ್ಲ ಧರ್ಮದಲ್ಲಿ ಕೂಡ ಮೃತ ಶರೀರದೊಂದಿಗೆ ಅತ್ಯಂತ ಗೌರವಪೂರಿತವಾಗಿ ಅತ್ಯಂತ ಸಂಸ್ಕೃತವಾಗಿ ಆ ಒಂದು ಸಂಪ್ರದಾಯ ಮತ್ತು ಒಂದು ಗೌರವ ಕೊಡಬೇಕಂತ ಇರುವಂಥದ್ದು. ಬಹುಶಃ ನಿನ್ನೆ ಈ ರೀತಿ ನಡೆದದ್ದು ಜಿಲ್ಲೆಗೆ ಒಂದು ಇವತ್ತು ಕಪ್ಪು ಚುಕ್ಕೆ. ಎರಡನೇದು, ಶಾಸಕರುಗಳೇ ಮುಂದೆ ನಿಂತು ಅದಕ್ಕೆ ಪ್ರತಿಭಟಿಸೋದು ನಮಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತಾಯಿದೆ. ಶಾಸಕ ಸ್ಥಾನ ಶಾಶ್ವತವಲ್ಲ. ಎಷ್ಟೋ ಜನ ಬಂದಿದ್ದಾರೆ, ಎಷ್ಟೋ ಜನ ಹೋಗಿದ್ದಾರೆ. ಮನುಷ್ಯತ್ವ ಮುಖ್ಯವಾಗ್ತದೆ. ಮನುಷ್ಯರಲ್ಲಿ ಸ್ವಲ್ಪ ಮಟ್ಟಿನ ಮನುಷ್ಯತ್ವ ಇಲ್ಲದಿದ್ದಲ್ಲಿ ಮತ್ತು ಮನುಷ್ಯರನ್ನಾಗಿ ಹೇಗೆ ನಾವು ಹೇಳಲಿಕ್ಕೆ ಸಾಧ್ಯ, ಅಥವಾ ಪ್ರತಿನಿಧಿಗಳು ನಾವು ಹೇಳಲಿಕ್ಕೆ ಸಾಧ್ಯವಿದೆ? ಅದಕ್ಕೆ ಮನುಷ್ಯತ್ವ ಇಲ್ಲದ ವರ್ತನೆ ಕೂಡ ನಾವಿದು ಶಾಸಕರು ನಾವಿತ್ತು ಖಂಡಿಸ್ತೇವೆ. ಬಹುಶಃ ಇವತ್ತು ಬಂಟ್ವಾಳ ಶಾಸಕ ಅಂತ ರಾಜೇಶ್ ನಾಯ್ಕ್ ನಾನು ಇವತ್ತು ಅಭಿನಂದಿಸ್ತೇನೆ. ನಾನು ಕೂಡ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ದೆ, ಮುಂಜಾತಕ್ಕ ವಯಸ್ಸಾದ ನಮಗೇನು ಅಭ್ಯಂತರ ಇಲ್ಲ. ನನ್ನ ಕ್ಷೇತ್ರದ ರಾತ್ರಿ ಫೋನ್ ಇತ್ತು, ಇಲ್ಲಿಗೆ ಬರ್ತಾರಂತೆ ಹೀಗೀಗಂತೆ ಅಂತೇಳಿ. ನಾನೇ ಅದಕ್ಕೆ ನೀವು ಪ್ರತಿಭಟನೆ ಮಾಡಲಿಕ್ಕೆ ಹೋಗಬೇಡಿ, ನಾಳೆ ನಮ್ಮ ಸಂಬಂಧಿಕರು ಕೂಡ ಆ ಪರಿಸ್ಥಿತಿಯಲ್ಲಿದ್ದರೆ ನಮ್ಮ ಪರಿಸ್ಥಿತಿಯ ನಿಮ್ಮ ಸಂಬಂಧಿಕರು ಕೂಡ ಆ ಪರಿಸ್ಥಿತಿಯಲ್ಲಿ ನಮ್ಮ ಭಾವನೆಗಳೇರಿರ್ಬೋದು. ಮತ್ತು ಈ ರೀತಿಯ ಕೊರೋನಾ ವೈರಸ್ ಸಂಬಂಧಪಟ್ಟಾಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆ ತೆಗೊಳ್ಳುವ ಸಂದರ್ಭದಲ್ಲಿ ಕೊರೋನಾ ವೈರಸ್ಸಿಂದ ಮೃತರಾದವರ ಶರೀರವನ್ನು ಎಲ್ಲ ಮುಂಜಾಗ್ರತೆ ವಹಿಸಿಕೊಂಡೇ ಆರೋಗ್ಯ ಇಲಾಖೆ ಸರ್ಕಾರ ಅದನ್ನು ಇವತ್ತು ಅಂತ್ಯಕ್ರಿಯೆ ಇವತ್ತುಗೊಳಿಸ್ತದೆ. ಯಾರಿಗೂ ಕೂಡ ತೊಂದರೆ ಆಗೋ ರೀತಿ ಎಲ್ಲ ಮುಂಜಾಗ್ರತೆಯನ್ನು ಇವತ್ತು ವಹಿಸ್ತಾರೆ. ಜನಸಾಮಾನ್ಯರಿಗೆ ಇವತ್ತು ಗೊಂದಲ ಬರೋದು ಸ್ವಾಭಾವಿಕ. ಅದು ಜನಸಾಮಾನ್ಯ ಗೊಂದಲವನ್ನು ದೂರ ಮಾಡುವಂಥ ಕೆಲಸ ಜನಪ್ರತಿನಿಧಿ ಶಾಸಕರು ಮಾಡಬೇಕು. ಇವರೇ ಮುಂದೆ ನಿಂತು ಜನರೊಟ್ಟಿಗೆ ಸೇರಿಕೊಂಡ್ರೆ, ಜನರ ಗೊಂದಲ ಸೇರಿಕೊಂಡ್ರೆ ಮತ್ತು ಜನರಿಗೆ ಸರಿಯಾದ ದಾರಿ ತೋರಿಸುವವರು ಯಾರು? ಇವತ್ತು ಜಿಲ್ಲಾಡಳಿತ, ಸಚಿವರು, ಸಂಸದರು, ಶಾಸಕರು ಆಗಾಗ ಮೀಟಿಂಗ್ ಮಾಡ್ತಿದ್ರು. ಅಲ್ಲಿ ಅವರಿಗೆ ಪಾಸಿಗೆ ಕೊಡೋದು, ಇವರಿಗೆ ಪಾಸಿಗೆ ಕೊಡೋದು, ಎಷ್ಟು ಗಂಟೆ ಓಪನ್ ಇಡಬೇಕು, ಈ ವ್ಯಾಪಾರ ಹೇಗೆ ಓಪನ್ ಮಾಡಬೇಕು, ಇದೆಲ್ಲ ಚರ್ಚೆ ನಡ್ತದೆ. ಇವತ್ತು ನಾನು ಜಿಲ್ಲಾಡಳಿತ ಕೇಳೋದಿಷ್ಟೇ, ಇದು ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಆ್ಯಕ್ಷನ್ ಪ್ಲ್ಯಾನ್ ಇನ್ ಕೊರೋನಾ ವೈರಸ್. ಕೊರೋನಾ ವೈರಸ್ನಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇದೆ. ಅದು ಪ್ರಾರಂಭದಿಂದ ಪತ್ತೆ ಹಚ್ಚೋದಿಂದಲೂ ಸ್ಕ್ರೀನಿಂಗಿಂದ ಪ್ರಾರಂಭ ಮಾಡಿ ಟೆಸ್ಟಿಂಗಿಂದ ಬಂದು ಪಾಸಿಟಿವನ್ನು ಟ್ರೀಟ್ ಮಾಡಿ ಮುಂಜಾಗ್ರತೆ ಊರಲ್ಲಿ ಕ್ರಮಗೊಳಿಸಿ ಇವತ್ತು ಆ ಸಮಾಜ ನಿರ್ಮಾಣ ಮಾಡಿ ಹೆಚ್ಚು ಕಮ್ಮಿ ಯಾರು ತೀರಿ ಹೋದರೆ ಯಾವುದೇ ಸಮಸ್ಯೆ ಇಲ್ಲದೇನು ಅಂತ್ಯಕ್ರಿಯೆ ಹೇಗೆ ಮಾಡೋದು ಅಂತ ಹೇಳಿ ಸ್ಪಷ್ಟವಾದ ನಮ್ಮ ಚಿತ್ರ ಬೇಕಲ್ಲ.
ಯಾಕೆ ಜಿಲ್ಲಾಡಳಿತ ಕೂಡ ಇದು ಒಂದು ವಿಫಲವಾಗಿದೆ? ಒಮ್ಮೆ ಬೂಲೂರಿಗೆ ಹೋಗೋದು, ಅಲ್ಲಿ ಪ್ರತಿಭಟನೆ ತಕ್ಷಣ ಪಚ್ಚನಾಡಿಗೆ ಹೋಗೋದು, ಅಲ್ಲಿ ಪ್ರತಿಭಟನೆ ತಕ್ಷಣ ಬಾಮಂಜರಿಗೆ ಹೋಗೋದು, ಅಲ್ಲಿ ಮತ್ತೆ ಎಲ್ಲಿ ಅಂತ ಒಂದು ಸೈಡಲ್ಲಿ ಇಟ್ಟು ಚರ್ಚೆ ಮಾಡೋದು, ಇದೆಲ್ಲ ಫಸ್ಟ್ ಟೈಮ್ ಮಾಡಬೇಡ್ವಾ? ಮತ್ತು 1-2 ತಿಂಗಳು 1.5-2 ತಿಂಗಳು ಜನ ಒಳಗಡೆ ಕೂತ್ಕೊಂಡು ಹಸಿವಿನಿಂದ ಕೂತ್ಕೊಂಡು ಕೆಲಸಕ್ಕೆ ಹೋಗದೆ ಇನ್ನೊಬ್ಬರಿಂದ ಸಹಾಯ ಪಡೆದು ಜೀವನ ಮಾಡಿದ ಮತ್ತು ಸಮಯ ಅವಕಾಶ ಕೊಟ್ಟಿದ್ದು ಯಾಕೆ? ಇದನ್ನೆಲ್ಲ ಕೂಡ ರೆಡಿ ಮಾಡಲಿಕ್ಕೆ ಬೇಕಾಗಿ ಅಲ್ವಾ? ಆದ ಕಾರಣ ಇಲ್ಲಿ ಆದಂಥ ಒಂದು ಈ ಸಮಸ್ಯೆ ಬಹುಶಃ ಇವತ್ತು ಈ ರಾಜ್ಯದ ಬೇರೆ ಕಡೆ ಕೂಡ ಆಗಬಾರ್ದು. ಆರೋಗ್ಯ ಸಚಿವರು ಮತ್ತು ಕಂದಾಯ ಸಚಿವರು ತಕ್ಷಣ ಇವತ್ತು ಇದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದ ವ್ಯವಸ್ಥೆ ಮಾಡಬೇಕಾಗ್ತದೆ. ನಮ್ಮಲ್ಲಿ ಕೂಡ ಅಂಥ ಸಮಸ್ಯೆ ಇದ್ದರೆ ಯಾವುದೊಂದು ಸಪ್ರೇಟ್ ಆದ ಸ್ಥಳವನ್ನು ಐಡೆಂಟಿಫಿಕೇಷನ್ ಮಾಡಿ ಅಲ್ಲಿಗೆ ಬೇಕಾಗುವಂಥ ಎಲ್ಲ ಎಲೆಕ್ಟ್ರಿಫಿಕೇಷನ್ ಏನಿದೆ ಆ ಸಂಬಂಧಪಟ್ಟಂಥ ಎಲ್ಲ ಏನು ಚಿತ್ತಾಗಾರ ಇದೆ ಅದು ಇಮಿಡಿಯೇಟ್ ಸೆಟಪ್ ಮಾಡಲಿ. ಯಾರು ಬೇಡ ಅಂತ ಹೇಳೋದಿಲ್ಲಲ್ಲ, ಏನಂದು ಪರಿಹಾರ ಬೇಕಲ್ಲ. ವೈರಸ್ಸಿಂದ ಪೀಡಿತರಾಗಿ ಅಂತ ಹೇಳಿದರೆ ಶವವನ್ನು ತಗೊಂಡು ಬಿಸಾಡಲಿಕ್ಕೆ ಆಗ್ತದ? ಅದಾದರೆ ಮತ್ತೆ ಸಮಸ್ಯೆ ಜಾಸ್ತಿ ಅಲ್ವಾ ಸಮಾಜಕ್ಕೆ? ಆದ ಕಾರಣ ಬಹುಶಃ ಯಾರು ಇವತ್ತು ಇದನ್ನು ಬಹುಶಃ ಅತ್ಯಂತ ನಮಗೆ ಬೇಸರ ಇದೆ ಜಿಲ್ಲಾಡಳಿತ ಮತ್ತು ಈ ಶಾಸಕರ ಮೇಲೆ. ಇದನ್ನು ಅತ್ಯಂತ ಬೇಗ ಸರಿಪಡಿಸಬೇಕು. ಮತ್ತು ಶಾಸಕರು ಕೂಡ ಶಾಸಕ ಜನಪ್ರತಿನಿಧಿ ಜೊತೆಯಲ್ಲಿ ಮನುಷ್ಯತ್ವ ಕೂಡ ಸ್ವಲ್ಪ ಅಳವಡಿಸಿಕೊಂಡು ಬರಬೇಕು. ಇವತ್ತು ಇದರಿಂದ ಅವರ ತೀರಿ ಹೋದಂಥ ಕುಟುಂಬಸ್ಥರಿಗೆ, ಸಂಬಂಧಿಕರಿಗೆ, ಮನೆಯವರಿಗೆ, ಬಹುತೇಕ ನಮ್ಮ ಜಿಲ್ಲೆ ಎಲ್ಲರಿಗೂ ಕೂಡ ಅತ್ಯಂತ ಇವತ್ತು ನೋವಾಗಿದೆ, ಬೇಸರ ಆಗಿದೆ. ನಮಗೆ ಬಹುಶಃ ಬೇಸರ ನಮ್ಮ ಗಮನಕ್ಕೆ ಇವತ್ತು ಬಂದಿದೆ. ಆ ಜಿಲ್ಲೆಯೊಬ್ಬ ಜನಪ್ರತಿನಿಧಿಯಾಗಿ ಬಹುಶಃ ಕುಟುಂಬ ನಾವಿದ್ದೇವೆ, ನಾವು ಕೂಡ ಇದರ ಬಗ್ಗೆ ಖೇದ ವ್ಯಕ್ತಪಡಿಸಿ ನಾವು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ರಾಮನಗರ ಸಂಬಂಧಪಟ್ಟಾಗೆ ಇದು ಗೌರ್ಮೆಂಟ್ ಕ್ರಿಯೇಟೆಡ್ ಪ್ರಾಬ್ಲಮ್, ಸರ್ಕಾರ ಸೃಷ್ಟಿಸಿದಂಥ ಸಮಸ್ಯೆ. ಇವತ್ತು ಒಂದು ಕಡೆ ಪಾಸಿಟಿವ್ ಏರಿಯಾ ಕ್ವಾರಂಟೈನ್ ಆಗಿದೆ, ಅಲ್ಲಿ ಆಗಿ ಸಮಸ್ಯೆ ಆಗುವ ಸಂದರ್ಭದಲ್ಲಿ ಎಲ್ಲ ಆ ಒಂದು ಅವರನ್ನು ತಗೊಂಡು ಒಂದು ಕಡೆ ಇಡುವಂಥ ಸಂದರ್ಭದಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮ ವಹಿಸಿಕೊಂಡು ಚರ್ಚೆ ಮಾಡಬೇಕಲ್ಲ. ಎಲ್ಲ ದೊಡ್ಡ ಇಡೀ ಮಿಷನರಿ ಅವ್ರ ಕೈಯಲ್ಲಿದೆ, ಇಡೀ ವ್ಯವಸ್ಥೆ ಅವ್ರ ಕೈಯಲ್ಲಿದೆ. ಇನ್ನೇಳ ಏಕಾಏಕಿ ಅಲ್ಲಿಗೆ ತೆಕ್ಕೊಂಡೋಗಿ ಅಲ್ಲಿದ್ದಂಥ 10 ಜನರಲ್ಲಿ ಶಿಫ್ಟ್ ಮಾಡಿ ಇನ್ನು 10 ಜನ ಅಲ್ಲಿ ಇಟ್ಟು ಇವತ್ತು ಬಹುತೇಕ ಜನರಿಗೆ ಅಲ್ಲಿ ಇವತ್ತು ಪಾಸಿಟಿವ್ ಕಂಡು ಬಂದು ಜೈಲು ಅಧಿಕಾರಿಗಳಿಗೆ ಬರುವಂಥದ್ದು, ಊರವ್ರಿಗೆ ಕೂಡ ಗಾಬರಿ ಆಗುವಂಥ ವಿಚಾರ. ಸೊ ಸರ್ಕಾರ ಯಾವುದೊಂದು ಪ್ಲ್ಯಾನ್ ಇಲ್ಲದೆ ಯಾಕೆ ಮಾಡ್ತದೆ? ಇದು ಭಾಳ ಸ್ಪಷ್ಟ, ಇದರಲ್ಲಿ ನಮಗೆ ಭಾಳ ಕ್ಲೀನಾಗಿ ಗೊತ್ತಾಗ್ತದೆ. ಈ ಒಂದು ಕೊರೋನಾ ವೈರಸ್ ಸಂಬಂಧಪಟ್ಟ ಇದನ್ನು ನಿಗ್ರಹ ಮಾಡಲು ಬರುವಂಥ ಎದುರಿಸಲು ಸರ್ಕಾರದ ಸ್ಪಷ್ಟವಾದ ಒಂದು ದಿಕ್ಸೂಚಿ, ಒಂದು ಪ್ಲ್ಯಾನ್ ಇಲ್ಲ ಅಂತೇಳಿ ಇವತ್ತು ಇದರಿಂದ ಇದೊಂದು ಉದಾಹರಣೆ. ರಾಮನಗರ ಘಟನೆ ಒಂದು ಪ್ಲ್ಯಾನ್ ಬೇಡವಾ? ಒಬ್ಬರನ್ನು ತಗೊಂಡು ಎಲ್ಲಿ ಹಾಕೋದು, ಅಲ್ಲಿ ಏನು ಸಮಸ್ಯೆ ಬರ್ತದೆ, ಅದು ಬಂದು ನಾವೇನು ತಡೆಗೆ ಗಟ್ಟಬೇಕು, ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಇಡೀ ಮಿಷನರಿಗಳು, ಬುದ್ಧಿಜೀವಿಗಳು, ಅಧಿಕಾರಿಗಳು, KS IAS ಅಂತ ಅಧಿಕಾರಿಗಳು ಎಲ್ಲ ಪವರ್ ಇದ್ದುಕೊಂಡು ಇವರು ತೀರ್ಮಾನ ಮಾಡಲಿಕ್ಕೆ ಆಗದಿದ್ದರೆ ಇವತ್ತು ಯಾರು ಈ ಸಮಸ್ಯೆಗೆ ಮತ್ತೆ ಬಗೆಹರಿಸುವರು ಯಾರು? ಆದ ಸರ್ಕಾರ ಇನ್ನಾದರೂ ಕೂಡ ಸ್ಪಷ್ಟವಾದ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇರಬೇಕು, ಸ್ಟಾರ್ಟಿಂಗಿಂದ ಎಂಡ್ ತನಕ. ಈ ಸಂಬಂಧಪಟ್ಟಂತೆ ಎಲ್ಲಿ ಸಮಸ್ಯೆ ಅದನ್ನು ಹೇಗೆ ಬಗೆಹರಿಸುವ ಆಲೋಚನೆ ಕೂಡ ಇವತ್ತು ಬೇಕು. ಈಗ ಎಲ್ಲರನ್ನು ಒಂದೇ ವ್ಯಾನಲ್ಲಿ ತೆಕ್ಕೊಂಡು ಹೋಗಿ ಅದರಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ತೆಕ್ಕೊಂಡು ಹೋಗೋದು, ಅವ್ರಿಗೆ ಯಾವುದೇ PPE ಕಿಟ್ ಅವರು ಧರಿಸಿದ್ದಾರೆ ಇಲ್ವೋ ಗೊತ್ತಿಲ್ಲ, ಅವರು ಕೂಡ ಹೋಗಿದ್ದಾರೆ, ನಾಳೆ ಅವರಿಗೆ ಬಂದರೆ ಅವರು ಕೂಡ ನಾಳೆ ಅವ್ರ ಮನೇಲಿ ಇರ್ತಾರೆ, ಅವ್ರ ಕುಟುಂಬಸ್ಥರಿಗೆ. ಸೊ ಕ್ವಾರಂಟೈನ್ ಪ್ರದೇಶ ಮತ್ತು ಪಾಸಿಟಿವ್ ಎಲ್ಲಿದೆ ಅಂತ ಗೊತ್ತಾದ ಪ್ರದೇಶದಲ್ಲಿ ಇರುವಾಗ ಯಾಕೆ ಇವರು PPE ಕಿಟ್ಟು ಕೊಟ್ಟು ಯಾಕೆ ಕಳಿಸಿ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ, ಆರೋಗ್ಯ ಇಲಾಖೆಯವರಿಗೆ? ಯಾವುದೇ ಒಂದು ಮುಂಜಾಗ್ರತೆ ವಹಿಸದೆ ಅವರು ಕಳಿಸಿಕೊಂಡು ಅವರು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಹಾಗೆ ಅದರಲ್ಲಿ ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡ್ಬೋದಲ್ಲ ಸರ್ಕಾರಕ್ಕೆ. ಸೊ ಇದೊಂದು ಉದಾಹರಣೆ ತೋರಿಸ್ತದೆ, ಸರ್ಕಾರ ಇನ್ನೂ ಕೂಡ ಜನಸಾಮಾನ್ಯರು 1.5 ತಿಂಗಳಿಂದ ಹಸಿದ ಹೊಟ್ಟೆಯಿಂದ ಇದ್ದುಕೊಂಡು ಎಲ್ಲ ತ್ಯಾಗ ಮಾಡಿ ಸರ್ಕಾರಕ್ಕೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟರು ಕೂಡ ಸ್ಪಷ್ಟವಾದ ಇವತ್ತು ಆ್ಯಕ್ಷನ್ ಪ್ಲ್ಯಾನ್ ಇವತ್ತು ಇಲ್ಲ ಅಂತ ನನಗೆ ಇವತ್ತು ಗೋಚರ ಆಗ್ತದೆ. ಇದನ್ನೆಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸ್ಪಷ್ಟವಾಗಿ ಆ ಒಂದು ನಿರ್ದಿಷ್ಟವಾದ ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು. ಮತ್ತು ಪ್ರತಿಯೊಂದು ವಿಚಾರಕ್ಕೂ ಆಗ ಸಮಸ್ಯೆ ಬಂದಾಗಲ್ಲ, ಅದನ್ನು ಮುಂಚೆ ಆಲೋಚನೆ ಮಾಡಬೇಕು. ತೀರಿ ಹೋದರೆ ಹೇಗೆ ಮಾಡೋದು, ಅಂತ್ಯ ಸಂಸ್ಕಾರ ಹೇಗೆ ಮಾಡೋದು, ಈ ರೀತಿಯಾದ ಈ ರೀತಿಯಾದ ಎಲ್ಲಿ ತಗೊಂಡೋಗಿ ಇಡುವುದು, ಇದಕ್ಕೂ ಕೂಡ ಈ ಪ್ಲ್ಯಾನಲ್ಲಿ ಇವತ್ತು ಬರಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.
ನಿನ್ನೆ ಘಟನೆ ಬಗ್ಗೆ ಅಧಿಕಾರಿ ನಾನು ನಿನ್ನೆ ನಮ್ಮ ಅಧಿಕಾರಿಗೆ ಮಾತಾಡಿದ್ದೇನೆ, ಇವತ್ತು ಬೆಳಿಗ್ಗೆ ಮಾತಾಡಿದ್ದೇನೆ, ಉಸ್ತುವಾರಿ ಸಚಿವರು ಕೂಡ ಮಾತಾಡಿದ್ದೇನೆ. ಇದನ್ನು ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ ಮತ್ತು ತಕ್ಷಣ ಹೇಳಿದ್ದೇನೆ, ಬರೀ ಹೆಲ್ತಿಗೆ ಸಂಬಂಧಪಟ್ಟಾಗೆ ಮಾತ್ರ ಜಿಲ್ಲಾ ಮಟ್ಟದ ಜನಪ್ರತಿನಿಧಿ ಮೀಟಿಂಗನ್ನು ಕರೆಯಿರಿ. ನೀವೆಲ್ಲ ವಿಚಾರವನ್ನು ಕರೆದು ನಾವು ಯಾವುದನ್ನು ಚರ್ಚೆ ಮಾಡೋದು, ಅಲ್ಲಿ ಮೀನವ್ರಿಗೇನು ವ್ಯವಸ್ಥೆ ಮಾಡೋದು, ಇಲ್ಲಿ ಅಂಗಡಿಯವ್ರಿಗೇನು ವ್ಯವಸ್ಥೆ ಮಾಡೋದು, ಇಲ್ಲಿ ಅದು ಯಾವುದು ಪ್ರಮುಖವಾದ ಆರೋಗ್ಯ ಸಂಬಂಧಪಟ್ಟಾಗ ಏನು ಸಬ್ಜೆಕ್ಟ್ ಇದ್ದು ಇದನ್ನು ಅಲ್ಲಿ ಸಮಾವೇಶ ಸಿಕ್ಕುವುದಿಲ್ಲ, ಆ ಸ್ಪಷ್ಟತೆ ಕೂಡ ಇರುವುದಿಲ್ಲ. ಅದಕ್ಕೆ ತಕ್ಷಣ ಆದಷ್ಟು ಶೀಘ್ರದಲ್ಲಿ ಬರೀ ಕೊರೋನಾ ವೈರಸ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಏನಾಗಿದೆ, ಯಾಕೆಂತ ಹೇಳಿದರೆ ನೋಡಿ, ನಾನು ಈಗ ಹೇಳಿದ ಹಾಗೆ ಜನ ನಮಗೆ 35 ದಿವಸ ಇವತ್ತು ತ್ಯಾಗ ಮಾಡಿ ಕೊಟ್ಟರು ಅಲ್ವಾ. ನಾವು ಆಗ ಬೇಕಾದಷ್ಟು ಮೀಟಿಂಗ್ ಎಲ್ಲ ಆಯಿತು. ಈಗ ನೀವು ಕೇಳಿದರೆ ಯಾವ ಹಂತದಲ್ಲಿ ಅಂತ ಕೇಳಿದರೆ ಈ 35 ದಿವಸ ಹಿಂದೆ ಯಾವ ಹಂತದಲ್ಲಿ ನಾವು ಇದ್ದೇವೆ ಅದನ್ನೇ ಚರ್ಚೆ ಮಾಡ್ತಾ ಇದ್ದೇವೆ. ಏನಾದರೂ ಒಂದು ಸ್ಟೆಪ್ ಮುಂದೆ ಹೋಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅಂತ ಹೇಳುವಂಥ ಒಂದು ಡೇಟಾ ನಮ್ಮ ಕೈಯಲ್ಲಿದೆಯಾ, ಇದು ಸಮುದಾಯದಲ್ಲಿ ಸ್ಪ್ರೆಡ್ ಆಗಿದೆ ಅಲ್ವ ಅಂತ ಹೇಳುವಂಥ ಒಂದು ಧೈರ್ಯ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗೆ ಇವತ್ತಿದೆ, ಜಿಲ್ಲಾಧಿಕಾರಿ ಜಿಲ್ಲಾಡಳಿತಕ್ಕೆ. ಇವತ್ತು ಇದು ಎಷ್ಟು ಪರ್ಸೆಂಟ್ ಇರ್ಬೋದು, ಈಗ ಇನ್ನು ಮುಂದಕ್ಕೆ ಎಷ್ಟು ಪರ್ಸೆಂಟ್ ಆಗ್ಬೋದು ಅಂತ ಹೇಳುವಂಥ ಪರಿಸ್ಥಿತಿ ನಾವಿದ್ದೇವಾ, ಅಥವಾ ನಾವು ಈ ರೀತಿಯಿಂದ ಮುಂದಿನ ಆ್ಯಕ್ಷನ್ ಪ್ಲ್ಯಾನ್ ನಾವು ಈ ರೀತಿ ಮಾಡ್ತೇವೆ ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಇವತ್ತು ಬರಲಿಲ್ಲ. ನಾನು ಅವತ್ತೇ ಹೇಳಿದ್ದೆ, ಆದಷ್ಟು ಟೆಸ್ಟ್ ಮಾಡಿ ಆಶಾ ಕಾರ್ಯಕರ್ತರಿಗೆ ಅಥವಾ ಆರೋಗ್ಯ ನಮ್ಮ ಸಹಾಯಕ ಸಿಬ್ಬಂದಿಗಳಿಗೆ ಒಂದು ಟ್ರೈನಿಂಗ್ ಕೊಟ್ಟು ಪ್ರತಿಯೊಂದು ಮನೆಗೆ ಭೇಟಿ ಮಾಡಿ ಅಲ್ಲಿ ಜನವರಿಯಿಂದ ಬಂದಂತಹ ಡಿಸೆಂಬರ್ ಎಂಡಿಂದ ಬಂದಂತಹ ವಿದೇಶಿ ಜನರು, ಎರಡನೇದು ಯಾರಿಗೆ ಸ್ವಲ್ಪ ಮಟ್ಟ ಜ್ವರ ಇದ್ದರೆ, ಸ್ವಲ್ಪ ಮಟ್ಟ ಕೆಮ್ಮು ಇದ್ದರೆ, ಸ್ವಲ್ಪ ಗಂಟೆ ಮೈ ಕೈಗೆ ತಲೆನೋವು ಇಂಥ ಇದ್ದರೆ, ಸಣ್ಣ ಸಿಂಪ್ಟಮ್ಸ್ ಇದ್ದರೂ ಕೂಡ ಅಂಥನ್ನು ಟೆಸ್ಟ್ ಮಾಡಿ ಅದರ ರಿಪೋರ್ಟ್ ತಗೊಳ್ಳಿ. ನಿಮ್ಗೆ ಒಂದು ಈ ಟೈಮಲ್ಲಿ ನಿಮಗೆ ಕರೆಕ್ಟ್ ಚಿತ್ರ ನಮ್ಮ ಕೈಗೆ ಬರ್ತಿತ್ತು. ಇದು ನಾವು ಬರೀ ಆಸ್ಪತ್ರೆಗೆ ಬಂದವನನ್ನು ನಾವು ಟೆಸ್ಟ್ ಮಾಡ್ತೇವೆ, ಅಥವಾ ಅವನು ಫಾರಿನಿಂದ ಮಾರ್ಚ್ 1 ಬಂದವನು ಟೆಸ್ಟ್ ಮಾಡ್ತೇವೆ, ಟ್ರಾವೆಲ್ ಇಷ್ಟಿದ್ರೆ ಟೆಸ್ಟ್ ಮಾಡ್ತೇವೆ ಅಂತ ಹೇಳಿದರೆ ಯಾರು ಜ್ವರ ಇಟ್ಕೊಂಡು ಬರ್ತಾನೆ ಹೆದರಿಕೆಯಿಂದ? ಅದೇ ಅದಲ್ಲ. ಆಯಿತು, ನಾವು ಇನ್ನೂ ಕೂಡ ಸರಿಯಾಗಿ ಪ್ರೈವೇಟ್ ಡಾಕ್ಟರ್ಸನ್ನು ನಾವು ಇವತ್ತು ಸೆಟ್ ಮಾಡಿದ್ದೇವಾ? ನಾಳೆ ಲಾಕ್ಡೌನ್ ಓಪನ್ ಆಗ್ತದೆ. ಲಾಕ್ಡೌನ್ ಓಪನ್ ಆದ ತಕ್ಷಣ ಈಗ ಹಾರ್ಟ್, ಕ್ಯಾನ್ಸರ್, ಕಿಡ್ನಿ ಎಲ್ಲ ರೋಗದ ಜನರು ಕೂಡ ಮನೆಯಲ್ಲಿ ದಮ್ಮು ಕಟ್ಟಿ ಕೂತ್ಕೊಂಡಿದ್ದಾರೆ. ನಾಳೆ ಲಾಕ್ಡೌನ್ ಓಪನ್ ಮಾಡಿದ ತಕ್ಷಣ ಇವರೆಲ್ಲರೂ ಕೂಡ ಹೊರಗೆ ಬರ್ತಾರೆ. ಇವರು ಎಲ್ಲಿ ಹೋಗೋದು? ಹೋದಾಗ ಪ್ರೈವೇಟ್ ಡಾಕ್ಟರ್ಗಳನ್ನು ಟ್ರೀಟ್ ಮಾಡ್ತಾರಾ? ಪ್ರೈವೇಟ್ ಟ್ರೀಟ್ ಮಾಡಿ ಅವ್ರು ಬೇಕಾದ ವ್ಯವಸ್ಥೆ ಮಾಡ್ತೀರಾ? ಇವತ್ತು ಮೊನ್ನೆ ಬಂಟ್ವಾಳದ ಪ್ರೈವೇಟ್ ಡಾಕ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ. ಯಾವ ಆಲೋಚನೆಯಿಂದ ಕೇಸ್ ಹಾಕಿದ್ದಾರೆ? ಆ ಪ್ರೈವೇಟ್ ಡಾಕ್ಟರ್ ಮಾಡಿದ ತಪ್ಪೇನು? ಎಲ್ಲರೂ ಬಂದ್ ಮಾಡಿ ಕೂತ್ಕೊಂಡಿದ್ದಾಗ ಆ ಪ್ರೈವೇಟ್ ಡಾಕ್ಟರ್ ಬಂದು ಅವರನ್ನು ಟ್ರೀಟ್ಮೆಂಟ್ ಮಾಡಿ ಸರ್ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ತಪ್ಪ? ಈ ರೀತಿ ಪ್ರೈವೇಟ್ ಡಾಕ್ಟರ್ ಮೇಲೆ ಇವರು ಕೇಸ್ ಹಾಕಿದರೆ ಯಾರಿನ್ನು ಪ್ರೈವೇಟ್ ಡಾಕ್ಟರ್ ಓಪನ್ ಮಾಡಿ ಇಡ್ತಾನೆ? ಅವನಿಗೆ ರೋಗ ಬರೋದೊಂದು ಬೇರೆ, ಇನ್ನು ಅವರಿಗೆ ಬಂದವರು ಎಲ್ಲಿ ಹೆಚ್ಚು ಕಮ್ಮಿ ಆದರೆ ಅವರಿಗೆ ಕೇಸು ಬೇರೆ. ಏನು ತಪ್ಪು? ಏನು ನಮ್ಗೆ ಹೆಸರು ಗೊತ್ತಿಲ್ಲ. ಸದಾಶಿವನ ಸದಾಶಿವ, ಡಾಕ್ಟರ್ ಸದಾಶಿವ್ ಅತ್ಯಂತ ಹಿರಿಯರು. ಈ ಹಿರಿಯರ ಕಾಲದಲ್ಲಿ ಅವರಿಗೆ ನೀವೊಂದು ಕೇಸ್ ಆಗ್ತದೆ ಅಂತ ಹೇಳಿದರೆ ನಾಳೆ ಯಾವ ಪ್ರೈವೇಟ್ ಡಾಕ್ಟರ್ ಮುಂದೆ ಬಂದು ನಿಂತು ಸೇವೆ ಮಾಡ್ತಾರೆ? ಇದರ ಆಲೋಚನೆಗೆ ಬೇಕಾ ಬೇಡವಾ? ಆಶಾ ಕಾರ್ಯಕರ್ತರಿಗೆ ಸರಿಯಾಗಿ ಇವತ್ತು ಒಂದು PPE ಕಿಟ್, ನಮ್ಮ ಸ್ಯಾನಿಟೈಸರ್ಸ್, ಸರಿಯಾದೊಂದು ಫೇಸ್ ಮಾಸ್ಕ್ ಕೊಟ್ಟಿದ್ದಾರಾ? ಡಿಸ್ಪೋಸಬಲ್ ಕೊಟ್ಟಿದ್ದಾರೆ ಪಾಪ. ಅವರಿಗೆ 8-10 ಕೊಟ್ಟರೆ ಅದು 4-5 ಗಂಟೆ ಅಂತ ಬಿಸಾಡಬೇಕು. ಅವರು ಅದಕ್ಕೆ ಬಂದು ಬೇರೆ ಸಂಘ ಸಂಸ್ಥೆಯವರು ಇದು ಕೊಡಬೇಕಾ? ಅವರಿಗೆ ಮಾಸ್ಕ್ ಕೊಡಬೇಕಾ? ನಾವು ಪ್ರಿಪೇರ್ ಮಾಡಿ ಕೊಡಬೇಕು. ಕೊಡುವಂಥ ವಿಚಾರ ಕೊಡ್ಬೋದು. ಸರ್ಕಾರ ಇಷ್ಟೆಲ್ಲ ಇದೆಲ್ಲ ಪ್ರೈಮರಿ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಅಲ್ವಾ? ಗ್ಲೌಸ್ ಕೊಟ್ಟಿದೆ, ಗ್ಲೌಸ್ ಕೊಡಲಿಲ್ಲ. ಮತ್ತೆ ಸರಿಯಾಗಿ ಇವತ್ತೊಂದು ನಮಗೆ ವೆಂಟಿಲೇಟರ್ಸ್, ನಾನು ಅವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ
ಅವತ್ತು ಇದ್ದಂಥ ವೆಂಟಿಲೇಟರ್ ಅಲ್ಲದೆ ಈ 1.5 ತಿಂಗಳಲ್ಲಿ ಎಷ್ಟು ವೆಂಟಿಲೇಟರ್ ಅಳವಡಿಸಿದಂತ ಸರ್ಕಾರ ಹೇಳಿ ನೋಡುವ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಆರೋಗ್ಯ ಸಚಿವನಾಗಿದ್ದಾಗ ಮಾಡಿದಂಥ 30 ವೆಂಟಿಲೇಟರ್ ಅಲ್ಲದೆ ವೆಲ್ಲಾಕ್ ಹಾಸ್ಪಿಟ್ಲ್ನಲ್ಲಿ 29 ಹೊಸ 1 ವೆಂಟಿಲೇಟರ್ ಆಗಿದೆಯಾ 1 ತಿಂಗಳಲ್ಲಿ? 1 ವೆಂಟಿಲೇಟರ್ ಹೊಸತಾಗಿ ಮಾಡಿದಾರ? ಉತ್ತರ ಕೊಡಲಿ ಜನತೆಗೆ. ಇವತ್ತು ಕೇರಳ ಕರ್ನಾಟಕದ ಗಡಿಯ ಸಮಸ್ಯೆ 2 ಜಿಲ್ಲಾಧಿಕಾರಿ ಕೂತ್ಕೊಂಡು ಸಮಸ್ಯೆ ಬಗೆಹರಿಸಬೇಕು, ಇಲ್ಲ ಜನರಿಗೆ ಸಮಸ್ಯೆ ಇಲ್ಲ. ಉದಾಹರಣೆಗೆ ಏನಾಗಿದೆ, ಇಲ್ಲಿ ಬಹಳಷ್ಟು ಡಾಕ್ಟರ್ಗಳಿದ್ದಾರೆ, ಸರ್ಕಾರಿ ನೌಕರರಿದ್ದಾರೆ, ಅವರು ಪಕ್ಕದಲ್ಲಿ ಇರುವುದು. ಅಲ್ಲಿಯವರು ಕೆಲವು ಇಲ್ಲಿದ್ದಾರೆ. ಈಗ ಇಲ್ಲಿದ್ದವನು ಅಲ್ಲಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಅಲ್ಲಿದ್ದವನು ಇಲ್ಲಿಗೆ ಬರಲಿಕ್ಕೆ ಯಾಕೆ ವೈಯಕ್ತಿಕವಾಗಿ ಇರುವಂಥ ಈ ಇವರ ಅಡ್ಮಿನಿಸ್ಟ್ರೇಟಿವ್ ಈಗೋ ಪ್ರಾಬ್ಲಮ್ನಿಂದಾಗಿ ಎಷ್ಟೋ ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗ ಬರಲಿಕ್ಕೆ ಬಿಡುವುದಿಲ್ಲ, ಕೇಳಿದರೆ ನಮ್ಮನ್ನು ಬಿಡುವುದಿಲ್ಲ. ಈ ರೀತಿಯ ಅಧಿಕಾರಿಗಳು ಈಗೋ ಪ್ರಾಬ್ಲಮ್ ಮುಖಾಂತರ ಹೋಗುವುದಂತಲ್ಲ, ತಕ್ಷಣ 2 ಜಿಲ್ಲಾಧಿಕಾರಿ ಕೂತ್ಕೊಳ್ಬೇಕು. ಆ ಗಡಿ ಪ್ರದೇಶ ಆಗುವಂಥ ಸಮಸ್ಯೆಯನ್ನು ಇವತ್ತು ಬಗೆಹರಿಸ್ಕೊಳ್ಬೇಕು. ಅದು ಆ ಕಡೆಯಿಂದ ಈ ಕಡೆಗೆ ಬಿಡ್ತೀರಾ, ಅದು ಬೇರೆ ಪ್ರಶ್ನೆ. ಬಿಡದ ಥರ ಸರ್ಕಾರ ಸ್ಪಷ್ಟ ತೀರ್ಮಾನ ತಗೊಳ್ಳಿ. ಅದೊಂದು ವೈಯಕ್ತಿಕವಾದ ಆ ಒಂದು ಪ್ರತಿಷ್ಠೆ ಇಟ್ಟುಕೊಂಡು ಅದು ತಳಮಟ್ಟದಲ್ಲಿರುವಂಥ ಜನಸಾಮಾನ್ಯರಿಗೆ ಗಡಿ ಪ್ರದೇಶ ತಳಮಟ್ಟ ಸಮಾಜಕ್ಕೆ ಕಷ್ಟ ಆಗಬಾರ್ದು. ನಮ್ಮ ಕೆಲವೊಂದು ಪ್ರದೇಶ ಇದೆ, ನರಿಂಗಾನ, ಕಲ್ಮಿಂಜೆ, ನೆತ್ತಿಲಪದು, ಈ ಪ್ರದೇಶ ಇದೆ. ಅದೇನಾಗಿದೆ, ಅವರು ಈಗ ಕಲ್ಮಿಂಜೆ, ನೆತ್ತಿಲಪದ, ಕೊಡಚಲಿಗೆ ಬರಬೇಕಾದ್ರೆ ನಾನು ಗ್ರಾಮ ಪಂಚಾಯತ್ನಲ್ಲಿ ಆ ಒಂದು ಸಣ್ಣ ಕೇರಳ ರಸ್ತೆ ದಾಟಿ ಕಡೆ ಬರಬೇಕು, ಅದರೊಳಗೆ ಬಂದ್ ಮಾಡಿದ್ದಾರೆ. ಇವರಿಗೆ ಬರಲಿಕ್ಕೆ ಗೊತ್ತಿಲ್ಲ. ಕೇಳಿದರೆ ಹೇಳ್ತಾರಂತೆ, ಅದು ನೀವು ಅಲ್ಲಿ ನಮ್ಮ ಇಂಥ ಗಡುಗಳು ನೀವುಗಳು ಬಂದ್ ಮಾಡಿದ್ದೀರಿ. ಅದೇ ಜನರ ಆ ಕಡೆ ಈ ಕಡೆ ಹೋಗ್ಬೇಕಲ್ಲ. ಅದೇ ಒಂದು ಗ್ರಾಮದ ಹೊರಗಡೆ ಪ್ರಶ್ನೆ ಅಲ್ಲ. ಸೊ ಇಂಥ ಹಲವಾರು ತಳಮಟ್ಟದ ಸಮಸ್ಯೆಯನ್ನು ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು. ಎಲ್ಲರೂ ಕೂಡ IAS ಅಧಿಕಾರಿಗಳಲ್ಲ. ನಾನು ಬಹುಶಃ ಇವತ್ತೊಂದು ಪತ್ರಿಕೆಯಲ್ಲಿ ನೋಡಿದ್ದೆ, ವಿಜಯವಾಣಿ ಪತ್ರಿಕೆಯಲ್ಲಿ, ನಮ್ಮ PPE ಕಿಟ್ ಬಗ್ಗೆ. ಡ್ರಗ್ ಲಾಜಿಸ್ಟಿಕ್ಸ್ ಮತ್ತು ಪರ್ಚೇಸ್ ಕಮಿಟಿ ಯಾವ ರೀತಿಯಿಂದ ಆದೇಶ ಕೊಡ್ತದೆ? ಇದಕ್ಕೆ ಸೂಕ್ತವಲ್ಲದಂತಹ ಕಿಟ್ಟನ್ನು ಆರ್ಡರ್ ಮಾಡಿ ತರಿಸಿಕೊಳ್ತಾರೆ ಇವರು. ಕೊರೋನಾ ವೈರಸ್ ಸೂಕ್ತವಲ್ಲದಂತಹ PPE ಕಿಟ್ಟನ್ನು ತರಿಸಿದ ನಂತರ ಅದನ್ನು ಯೂಸ್ ಮಾಡಬೇಡಿ, ಅದು ಬದಿಗಿದೆ ಅಂತ ಹೇಳ್ತಾರೆ. ಅದೇನು ಉದ್ದೇಶ? ರ್ಯಾಪಿಡ್ ಟೆಸ್ಟ್ ಕಿಟ್ WHO ಹೇಳಿದೆ ಅದು ವೈರಸ್ ಸ್ಕ್ರೀನಿಂಗ್ ಮಾಡೋದಿಲ್ಲ, ಆದರೂ ಕೂಡ ಅದನ್ನು ತರಿಸಿದ್ದಾರೆ ಇಮ್ಯುನಿಟಿ ಟೆಸ್ಟ್ ಮಾಡಲಿಕ್ಕೆ ಅಂತ. ಆಯಿತು, ಅದು ಬಂದ ನಂತರ ಜಗಮೋಹನ್, ತೆಲಂಗಾಣ ಚೀಫ್ ಮಿನಿಸ್ಟರ್, ಅವರು ಫಸ್ಟ್ ಟೈಮ್ ಆಗೋದು ಚೀಫ್ ಮಿನಿಸ್ಟರ್. ಫಸ್ಟ್ ಟೈಮ್ ಆದಂಥ ಮುಖ್ಯಮಂತ್ರಿ ಕೊರಿಯಾದಿಂದ ತರಿಸ್ತಾರೆ ಅದನ್ನು. 4 ಸಲ ಆಗಿ ಅನುಭವ ಇರುವಂಥ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅನುಭವ ಮಂತ್ರಿಗಳು ಇವತ್ತು ಚೈನಾದಿಂದ ತರಿಸ್ತೀವಿ ಇದನ್ನು. ತೆಲಂಗಾಣದ ಜಗಮೋಹನ್ ಅವ್ರಿಗೆ ಗೊತ್ತಿದ್ರೆ ಕೊರಿಯಾದಿಂದ ತರಿಸ್ಬೇಕಂತೇಳಿ, ನಮಗೆ ಅಷ್ಟು ಗೊತ್ತಿಲ್ವ ಅದರ ಬಗ್ಗೆ. ಚೈನಾದಿಂದ ತರಿಸಿ ಇಲ್ಲಿಟ್ಟು ಈಗ ಅದನ್ನು ICM ಅದು ಸರಿ ಇಲ್ಲ ಅಂತೇಳಿ ಅದು ಇದನ್ನೆಲ್ಲ ಫಸ್ಟಿಗೆ ಪ್ಲ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ. ಇದನ್ನೆಲ್ಲ ನೋಡ್ಕೊಳ್ಬೇಕಲ್ಲ. ಅಂಚನೆ ಬಂಟ್ವಾಳ ಮೂಲದ ಪೊಂಜವಿನ ಚಿಕಿತ್ಸೆ ಮಲ್ತಿನ ಡಾಕ್ಟರ್ ಸದಾಶಿವ ಶೆಣೆಯರ್ನ ಕೇಸನ್ನು ಪಿರದೆಪ್ಪಡು ಚಿಕಿತ್ಸೆಗೆ ಬತ್ತಿನಕ್ಲೆಗೆ ಸೂಕ್ತ ಮರ್ದು ಕೊರ್ಪಿನಿ ಡಾಕ್ಟರ್ ಧರ್ಮ ಅವೇನು ಆರು ಮಲ್ತದೇರು ಹಿಂದೆನೆ ಮಲ್ಲ ಮಲ್ತದು ಅರಣ್ಯ ವಿರುದ್ಧ ಕೇಸ್ ಪಾಡ್ದಿನಿ ಸರಿಯಾತು ಅವೇನು ಕೂಡಲೇ ಪಿರದೆಪ್ಪಡು ಪಂಡದು ಶ್ರೀ UT ಖಾದರ್ ಒತ್ತಾಯಿಸಾದೇರು. ಡಾಕ್ಟರ್ ವಿಶಾಲ್ ರಾವ್ ಈ ಪ್ಲಾಸ್ಮಾ ಥೆರಪಿ ಸಂಬಂಧ ಫಸ್ಟಾಗಿ ಕಳೆದ 1 ತಿಂಗಳಿಂದ
ಆ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ 400 ಚಿಲ್ಲರೆ ಪುಟದ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅದನ್ನು ಬರೆದು ಕೂತ್ಕೊಂಡು ಚರ್ಚೆ ಮಾಡಿ ಮಾಡಿಕೊಂಡು ಅವರಿಗೆ ಒಂದು ಪರ್ಮಿಷನ್ ತಿಳ್ಕೊಳ್ಳಿಕ್ಕೆ 1 ತಿಂಗಳಾಯಿತು. ಲಾಸ್ಟ್ಗೆ ಡೈಲಿ ICMRನವರು ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೊಟ್ಟ ನಂತರ ಸರ್ಕಾರ ಯಾಕೆ ಇವತ್ತು ಪ್ರೋತ್ಸಾಹ ಕೊಟ್ಟು ಅವರು ಕರೆಸಿ ಏನಾಗಿದೆ, ಏನಾಗಲಿಲ್ಲ, ಏನಾಗಬೇಕು, ಯಾಕೆ ಅದನ್ನು ಅನುಷ್ಠಾನ ಮಾಡ್ತಾ ಇಲ್ಲ, ಯಾಕೆ ಇದು ಬರ್ತಾ ಇಲ್ಲ, ಯಾಕೆ ಟೆಸ್ಟ್ ಸ್ಟಾರ್ಟ್ ಆಗಲಿಲ್ಲ ಅಂತ ಕೇಳಿ ಅವರಿಗೆ ಪ್ರೋತ್ಸಾಹ ಕೊಡೋದು ಕೆಲಸ ಮಾಡಬೇಕಾ ಬೇಡವಾ? ಸರ್ಕಾರದ ಅಡಚಣೆ ಸರಿ ಬಗೆಹರಿಸಬೇಕಲ್ಲ. ಒಬ್ಬ ಯುವಕರು ಮುಂದೆ ನಿಂತು ಶ್ರಮಪಟ್ಟು ಏನಾದರೂ ಇದಕ್ಕೆ ಪರಿಹಾರ ಕಂಡಿಡಲಿಕ್ಕೆ ಪ್ರಯತ್ನ ಪಟ್ಟಾಗ ಸರ್ಕಾರಕ್ಕೆ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡಬೇಕು. ಅದನ್ನು ಯಶಸ್ವಿಗೊಳಿಕ್ಕೆ ಸಹಕಾರ ಮಾಡಬೇಕು. ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಮಹಮ್ಮದ್ ಮೋನ್ ಪಾವೂರು ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.